ಕುಡಿತದ ಮತ್ತಿನಲ್ಲಿ ತಮ್ಮನೋರ್ವ ಅಣ್ಣನನ್ನ ಹೊಡೆದು ಕೊಲೆ ನಡೆಸಿದ ಘಟನೆ ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಟ್ಲಪಡ್ನೂರು ಗ್ರಾಮದ ಕೊಡಂಗೆ ಎಂಬಲ್ಲಿ ನಡೆದಿದೆ. ವಿಟ್ಲಪಡ್ನೂರು ಗ್ರಾಮದ ಕೊಡಂಗೆ ದಿವಂಗತ ಸೀನಪ್ಪ ದೇವಾಡಿಗರ ಪುತ್ರ ಗಣೇಶ್ ಬಂಗೇರ ಮೃತಪಟ್ಟ ದುರ್ದೈವಿ. ಇತರ ಸಹೋದರ ಪದ್ಮನಾಭ ಬಂಗೇರ ಪ್ರಕರಣದ ಆರೋಪಿ. ಸಹೋದರರಿಬ್ಬರು ಕೂಡ ತಾಯಿ ಕಮಲ ಅವರೊಂದಿಗೆ ವಿಟ್ಲಪಡ್ನೂರು ಗ್ರಾಮದ ಕೊಡಂಗೆಯಲ್ಲಿರುವ ಮನೆಯಲ್ಲಿ ವಾಸಿಸ್ತಾ ಇದ್ರು. ಸೆಪ್ಟೆಂಬರ್ 13ರ ತಡರಾತ್ರಿ ಕುಡಿದ ಮತ್ತಿನಲ್ಲಿ ತಮ್ಮ ಪದ್ಮನಾಭ ಬಂಗೇರ ಅಣ್ಣ ಗಣೇಶ್ ಬಂಗೇರ ಅವರನ್ನ ಯಾವುದೋ ಆಯುಧ ಬಳಸಿ ಕೊಲೆಗೈದಿರುವುದಾಗಿ ಮೃತರ ಸಹೋದರಿ ಆರೋಪಿಸಿದ್ದಾರೆ. ಬೆಳಗ್ಗೆ ತಾಯಿ ಫೋನ್ ಮಾಡಿ ಗಣೇಶ್ ಬಂಗೇರ ಮಲಗಿದಲ್ಲೇ ಇದ್ದು ಮಾತನಾಡ್ತಾ ಇಲ್ಲ ಎಂದು ತಿಳಿಸಿದ್ದು, ಬಳಿಕ ನಾನು ಹಾಗೂ ಅಕ್ಕನ ಮಗ ತಾಯಿ ಮನೆಗೆ ಬಂದು ನೋಡಿದಾಗ ಅವರು ಮೃತಪಟ್ಟ ಸ್ಥಿತಿಯಲ್ಲಿ ಇದ್ರು ಎಂದು ಮೃತರ ಸಹೋದರಿ ತಿಳಿಸಿದ್ದಾರೆ. ಸಹೋದರರಿಬ್ಬರು ಕೂಡ ವಿವಾಹಿತರಾಗಿದ್ರು, ಪತ್ನಿಯರನ್ನ ತೊರೆದಿದ್ರು ಎಂದು ಸಂಬಂಧಿಕರು ತಿಳಿಸಿದ್ದಾರೆ. ಮಾಹಿತಿ ಪಡೆದು ಸ್ಥಳಕ್ಕೆ ಆಗಮಿಸಿದ ವಿಟ್ಲ ಠಾಣಾ ಇನ್ಸ್ಪೆಕ್ಟರ್ ಎಚ್.ಇ. ನಾಗರಾಜ್ ನೇತೃತ್ವದ ಪೊಲೀಸರ ತಂಡ ಸ್ಥಳಕ್ಕೆ ತೆರಳಿ ಮಾಹಿತಿ ಸಂಗ್ರಹಿಸಿದೆ. ಮೃತದೇಹವನ್ನ ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಎಎಸ್ಪಿ ಕುಮಾರಚಂದ್ರ ಅವರು ಕೂಡ ಈ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ನಿಮ್ಮ ಸೇವೆಯಲ್ಲಿ ಪುತ್ತೂರು 1 CSC ಕೇಂದ್ರ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಸ್ಕಾಲರ್ಶಿಪ್, ಎಂಟ್ರೆನ್ಸ್ ಎಕ್ಸಾಮ್ಸ್, CET, ನೀಟ್, JEE, ಬ್ಯಾಂಕಿಂಗ್ ಎಕ್ಸಾಮ್ಸ್, IAS, KS, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಆನ್ಲೈನ್ ಅಪ್ಲಿಕೇಶನ್ಗಳ ಸೌಲಭ್ಯ, ಜೊತೆಗೆ ಜೆರಾಕ್ಸ್, ಪ್ರಿಂಟ್, ಕಲರ್ ಪ್ರಿಂಟ್, ಪ್ರಾಜೆಕ್ಟ್ ರಿಪೋರ್ಟ್, ಫೋಟೋ ಪ್ರಿಂಟ್ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಕೊಡಲಾಗುವುದು. SBI ಕಿಯೋಸ್ಕ್ ಬ್ಯಾಂಕ್ ಇಲ್ಲಿ ಅಕೌಂಟ್ ಓಪನಿಂಗ್, ಯಾವುದೇ ಬ್ಯಾಂಕ್ಗೆ ಮನಿ ಡೆಪಾಸಿಟ್, ವಿಡ್ರಾವಲ್, ಆಧಾರ್ ವಿಡ್ರಾವಲ್ಸ್, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಫೆಸಿಲಿಟಿ. ಸಂಪರ್ಕಿಸಿ ಪುತ್ತೂರು 1 KSRTC ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್, ಪುತ್ತೂರು. ಪುತ್ತೂರು KSRTC ಬಸ್ ನಿಲ್ದಾಣದ ಎದುರು ಅನಿತಾ ಆಯಿಲ್ ಮಿಲ್ ಬಿಲ್ಡಿಂಗ್ ನಲ್ಲಿರುವ ಪುತ್ತೂರು 1 ಶಾಖೆಯಲ್ಲೂ ಈ ಎಲ್ಲಾ ಸೌಲಭ್ಯಗಳು ಲಭ್ಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.